ನಂತರ ಮತ್ತೊಮ್ಮೆ ನಡೆಲ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಓಕೆ, ನೆಕ್ಸ್ಟ್ ಈಗ ಮಿಕ್ಸಿ ಬೇಕಾ? ಸೊ ಮೊಯಿಟೋ ಮಾಡ್ತಿದ್ದೀರಲ್ಲ? ಓಕೆ, ಈಗ ನಾನು ಮಿಂಟ್ ತಗೊತಿದ್ದೇನೆ. ಈಗ ಮಿಂಟ್ ಇದಂದರೆ ನೀರು ಹಾಕಿ ಜ್ಯೂಸ್ ಮಾಡಿ. ಓಕೆ, ಸೊ ಇದಕ್ಕೀಗ ವಾಟರ್ ಆ್ಯಡ್ ಮಾಡಿ ಜ್ಯೂಸ್ ಸಾಕಾ? ಎಸ್. ಸಾಕ ನೋಡಿ ಇಷ್ಟೇ. ಹಾಂ, ಇದನ್ನು ನೆಕ್ಸ್ಟ್ ಸ್ಟ್ರೈನ್ ಮಾಡೋದು. ಓಕೆ, ಸೊ ಪುದೀನ ರಸ ಫಸ್ಟ್ ತಗೊಳ್ಬೇಕಾ ನಾವು? ತಗೊಳ್ಬೇಕು. ಓಕೆ, ನೆಕ್ಸ್ಟ್ ಸಾಸ್ ಪ್ಯಾನ್. ಓಕೆ, ಗ್ಯಾಸ್ ಆನ್ ಮಾಡ್ಕೊಳ್ಳುವ. ಹಾಂ, ಶುಗರ್ ಆ್ಯಡ್ ಮಾಡ್ತಿದ್ದೇನೆ. 1/2 ಕಪ್ ಶುಗರ್. ಓಕೆ, ಸೊ ಇದನ್ನು ಮೆಲ್ಟ್ ಮಾಡ್ಕೊಳ್ಬೇಕು. ಮೆಲ್ಟ್ ಸ್ವಲ್ಪ ಬ್ರೌನಿಶ್ ಅಲ್ಲ. ಸೊ ನೀರೇನು ಹಾಕಲಿಕ್ಕಿಲ್ಲ? ನೀರೆಲ್ಲ ಹಾಕಿ. ಸೊ ಮೆಲ್ಟ್ ಮಾಡಿಯೇ ನೆಕ್ಸ್ಟ್ ನಾವು ಅದಕ್ಕೆ ಜ್ಯೂಸಿಗೆ ಹಾಕ್ಕೊಳ್ಬೇಕು. ಜ್ಯೂಸ್ ಆ್ಯಡ್ ಮಾಡ್ಕೊಳ್ಬೇಕು. ಮೆಲ್ಟ್ ಆಯಿತು. ಇನ್ನು ರೆಡಿ ಮಾಡಿದ್ದು ಮಿಂಟ್ ಜ್ಯೂಸನ್ನು ಆ್ಯಡ್ ಮಾಡಿ, ಮತ್ತು ಸ್ವಲ್ಪ ಸಾಲ್ಟ್, ಪಿಂಚ್ ಆಫ್ ಸಾಲ್ಟ್. ಓಕೆ, ಸೊ ಅಂದರೆ ಇದೊಂದು ಸಿರಪ್ ಥರ ಬರುತ್ತೆ. ಮಿಂಟ್ ಸಿರಪ್. ಓಕೆ, ಓಕೆ, ಶುಗರ್ ಎಲ್ಲ ಮೆಲ್ಟ್ ಆಯಿತು. ಇದಂದರೆ ಸ್ವಲ್ಪ ನೀರೆಲ್ಲ ಎಳ್ಕೊಂಡು ಸ್ವಲ್ಪ ಸಿರಪ್ ಅಂದರೆ ಆ ಥರ ಸ್ಟ್ರಕ್ಚರ್ ಬರ್ತದಾ? ಮತ್ತು ಲಾಸ್ಟಲ್ಲಿ ಸ್ಟ್ರೈನ್ ಮಾಡಬೇಕು ಇದನ್ನು. ಓಕೆ, ಇದನ್ನು ಕೂಡ ಸ್ಟ್ರೈನ್ ಮಾಡಬೇಕು. ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತ? ಓಕೆ, ಸಮ್ಟೈಮ್ಸ್ ಅಂದರೆ ಪುದೀನ ನಾವು ಜಾಸ್ತಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅದು ಹಾಳಾಗ್ತದೆ, ಸ್ವಲ್ಪ ಬ್ಲ್ಯಾಕ್ ಕಲರ್ ಆಗ್ತದೆ. ಆ ಟೈಮಲ್ಲಿ ಈ ರೀತಿ ಸಿರಪ್ ಮಾಡಿ ಇಟ್ಕೊಳ್ಬೇಕು. ಇದಾದರೆ ಪ್ರಿಸರ್ವ್ ಮಾಡಿ ಇಟ್ಕೊಳ್ಬೋದು ನಾವು ಜಾಸ್ತಿ. ಎಸ್, ಸಿರಪ್ ಆಯಿತು. ರೆಡಿ ಆಯಿತಾ? ರೆಡಿ ಆಯಿತು. ಓಕೆ, ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋ. ಹೀಗೆ ಇದನ್ನು ಸ್ಟ್ರೈನ್. ಸೊ ಸ್ವಲ್ಪ ಯೂಸ್ ಮಾಡಿ, ನೆಕ್ಸ್ಟ್ ಕೂಡ ಅದನ್ನು ತೆಗೆದಿಟ್ಕೊಳ್ಬೋದಾ ನಾವು? ಸ್ವಲ್ಪ ಇದು ಕೂಲ್ ಆದಮೇಲೆ ಲೆಮನ್ ಸಿರಪ್ ಆ್ಯಡ್ ಮಾಡ್ಕೊಳ್ಬೇಕು. ಅದಕ್ಕೇನೆ ಹೀಟ್ ಇದ್ದರೆ ಅಂದರೆ ಟೇಸ್ಟ್ ಬರೋದಿಲ್ಲ. ಸ್ವಲ್ಪ ಕೂಲ್ ಡೌನ್ ಆದಮೇಲೆ ಲೆಮನ್ ಸಿರಪ್ ಆ್ಯಡ್ ಮಾಡಿದರೆ ಆಯ್ತು ಅದಕ್ಕೆ. ಓಕೆ, ಈಗ ನಾನು ಕೂಲ್ ಆದಮೇಲೆ ಲೆಮನ್ ಜ್ಯೂಸ್ ಹಾಕಿದರೆ ಆಯಿತು. ನೆಕ್ಸ್ಟ್ ಸರ್ವಿಂಗ್ ಮಾಡ್ಕೊಳ್ಳೋದಾ? ಓಕೆ, ಐಸ್ ಕ್ಯೂಬ್ ಹಾಕ್ಕೊಳ್ಬೇಕು. ಈಗ ಇದನ್ನು ಸಿರಪ್ ಹಾಕಿ, ನಿಮಗೆ ಎಷ್ಟು ಸ್ವೀಟ್ ಬೇಕು ಅದರ ಮೇಲೆ ಡಿಪೆಂಡ್, ಅಷ್ಟು ಸಿರಪ್ ಹಾಕಬೇಕು. ಓಕೆ, ನೆಕ್ಸ್ಟ್ ಸೋಡಾ. ಥ್ಯಾಂಕ್ ಯು ಸೋ ಮಚ್. ಚಿಲ್ಲಾಗಿ ಕುಡಿಲಿಕ್ಕೆ ಮೊಯಿಟೋ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಚಿಲ್ಲಾಗಿ ನಿಮಗೆ ಕೂಡ ಮನೆಯಲ್ಲಿ ಮೊಯಿಟೋ ಕುಡಿಬೇಕಾ? ಹಾಗಾದರೆ ನೋಡ್ಕೊಂಡು ಬನ್ನಿ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ.
ಮೊಯ್ತೋ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ಪುದೀನಾ ಸೊಪ್ಪನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಂಡು ಸೋಸಿಕೊಳ್ಳಿ. ಇನ್ನೊಂದೆಡೆ ಅರ್ಧ ಕಪ್ ಸಕ್ಕರೆಯನ್ನು 1-2 ಚಮಚದಷ್ಟು ನೀರು ಹಾಕಿ ಕರಗಿಸಿಕೊಳ್ಳಿ. ಸಕ್ಕರೆ ಕರಗಿದ ನಂತರ ಪುದೀನಾ ಜ್ಯೂಸ್, ಚಿಟಕಿ ಉಪ್ಪು ಹಾಕಿ ಪಾಕ ಬರುವವರೆಗೂ ಕುದಿಸಿ ಸೋಸಿಕೊಳ್ಳಿ. ಸ್ವಲ್ಪ ತಣ್ಣಗಾದ ನಂತರ ನಿಂಬೆ ರಸ ಸೇರಿಸಿ. ಆ ನಂತರ ಸರ್ವಿಂಗ್ ಗ್ಲಾಸ್ ನಲ್ಲಿ ಬೇಕಾಗುವಷ್ಟು ತಯಾರಿಸಿದ ಸಿರಪ್ ಹಾಕಿ ಐಸ್ ಕ್ಯೂಬ್ಸ್ ಹಾಗೂ ಸೋಡಾ ಸೇರಿಸಿ. ಈಗ ತಂಪಾದ ಮೊಹಿತೋ ತಯಾರು. ಓಕೆ ಡಾರನ್, ಇವತ್ತು ನಮ್ಮ ಕಿಚನ್ ಸ್ವಲ್ಪ ಕೆಫೆಟೇರಿಯಾ ಟೈಪ್ ಆಗಿದೆ. ಅಂದರೆ ಒಂದು ನಮ್ಮದು ಚಿಕನ್ ಕೀಮಾ ಕಬಾಬ್ ಇದೆ, ಒಂದು ಮೊಯ್ತೋ ಇದೆ. ಫಸ್ಟ್ ಯಾವುದು ಟ್ರೈ ಮಾಡುವ? ಚಿಕನ್ ಕೀಮಾ ಕಬಾಬ್. ನೀವು ಕೂಡ ಟ್ರೈ ಮಾಡಿ. ನೀವು ಸಾಲ್ಟ್ ಸ್ವಲ್ಪನೇ ಹಾಕಿದ್ರು ಕೂಡ ಅಂದರೆ ಕರೆಕ್ಟಾಗಿದೆ. ನೀವು ಹೇಳಿದಾಗೆ ಸಾಲ್ಟ್ ಹಾಗಾದರೆ ಸ್ವಲ್ಪನೇ ಹಾಕ್ಕೊಳ್ಬೇಕು, ಯಾಕಂದರೆ ಎಲ್ಲ ಮಿಕ್ಸ್ ಆಗಿ ಫ್ಲೇವರ್ಸ್ ಒಳ್ಳೆ ಕೊಡ್ತಾ ಉಂಟು. ಸೂಪರ್ಬ್ ನನಗೆ ಅಂದರೆ ಈವ್ನಿಂಗ್ ಟೈಮಲ್ಲಿ ಒಳ್ಳೆಯದು ಇದು ತಿನ್ನಲಿಕ್ಕೆ. ಅದು ಕೂಡ ಸಾಸ್ ಏನಾದರೂ ಇದ್ದಿದ್ರೆ ಸೂಪರ್ಬ್ ಆಗ್ತದೆ, ಚೆನ್ನಾಗಿದೆ. ನೆಕ್ಸ್ಟ್ ಮೊಯ್ಟು ಟ್ರೈ ಮಾಡಿ ನೀವು ಕೂಡ. ಸೂಪರ್ಬ್ ಆಗಿದೆ, ಚಿಲ್ಲಾಗಿ ತುಂಬಾ ಚೆನ್ನಾಗಿದೆ ಕುಡಿಲಿಕ್ಕೆ. ಇದರ ಜೊತೆ ಸೇಮ್ ನಮ್ಮದು ಹೊರಗಡೆ ಎಲ್ಲ ಸಿರಪ್ಪಲ್ಲ, ಸಿರಪ್ಪ ಸೂಪರ್ ಹಾಗೇನೇ ಆಗಿದೆ. ಸೊ ಮನೆಯಲ್ಲಿ ಕೂಡ ಇದನ್ನು ಟ್ರೈ ಮಾಡ್ಬೋದು ಅಂತ ನೀವು ನಮಗೆ ಹೇಳಿಕೊಟ್ರಿ. ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಜೊತೆ ಇವತ್ತು ಕಿಚನಲ್ಲಿ? ಚೆನ್ನಾಗಾಯ್ತಾ? ಇಷ್ಟ ಆಯ್ತಾ ಕುಕಿಂಗ್ ಮಾಡಲಿಕ್ಕೆ ನಮ್ಮ ಜೊತೆ? ಹೇಗಿತ್ತು ಎಕ್ಸ್ಪೀರಿಯನ್ಸ್? ಖುಷಿ ಆಯ್ತಾ ನಿಮಗೆ? ಓಕೆ, 2 ಸೂಪರ್ಬ್ ಆಗಿರುವ ಅಂದರೆ ಡಿಲೀಷಿಯಸ್ ಆಗಿರುವ ರೆಸಿಪೀಸನ್ನು ಹೇಳಿಕೊಟ್ಟ ನಿಮಗೆ ನಡೆಲಾ ಪ್ರೀಮಿಯಂ ರಿಫೈನ್ಡ್ ಆಯಿಲ್ ಕಡೆಯಿಂದ ಈ ಗಿಫ್ಟ್ ವಾಚ್. ಥ್ಯಾಂಕ್ ಯು. ಸಂತೋಷ್ ರೈಸ್ ಮಿಲ್ಸ್ ವತಿಯಿಂದ ಈ ಥ್ಯಾಂಕ್ ಯು. ನಾನಾ ಮಸಾಲ ಇವರ ಕಡೆಯಿಂದ ಈ ಕಡೆ. ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತಿನ 2 ರೆಸಿಪೀಸ್ ಅಂತೂ ತುಂಬಾ ಚೆನ್ನಾಗಿತ್ತು, ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.